ವಾವ್, ಬಾಯಿ ನೀರೂರಿಸುವಂಥ ಈ ಉಪ್ಪಿನಕಾಯಿ ಮಾಡಲಿಕ್ಕೆ ಬರೀ 5 ನಿಮಿಷ ಸಾಕು. ಖಂಡಿತವಾಗ್ಲೂ ಈ ವಿಡಿಯೋ ನೋಡ್ತಾ ಇದ್ದಾಗೆ ಈ ಉಪ್ಪಿನಕಾಯಿನ ನೀವು ಟ್ರೈ ಮಾಡೇ ಮಾಡ್ತೀರಾ, ಆ ಗ್ಯಾರಂಟಿನ ನಾನು ಕೊಡಬಲ್ಲೆ. ಹಲೋ, ನಮಸ್ತೆ ಎಲ್ರಿಗೂ, ಹೇಗಿದ್ದೀರಿ ಎಲ್ಲ? ನನ್ನ ಇವತ್ತಿನ ವಿಡಿಯೋದಲ್ಲಿ ಫಟಾಫಟ್ ಅಂತ ಮಾಡಿಕೊಳ್ಳುವಂತಹ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿನ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಉಪ್ಪಿನಕಾಯಿ ನಾನು ಬೆಳಿಗ್ಗೆ ಮಾಡಿರುವಂಥದ್ದು. ಇದನ್ನ ನಾವು ಆವಾಗಲೇ ಮಾಡಿ ಆವಾಗಲೇ ತಿನ್ಬೋದು, ಮತ್ತು ಎಷ್ಟು ದಿನ ಬೇಕಾದರೂ ಇಡ್ಬೋದು, ಒಂದು ಚೂರು ಹಾಳಾಗಲ್ಲ. ತುಂಬಾ ಸಿಂಪಲ್ ಆಗಿ ಯಾರು ಬೇಕಾದರೂ, ನಿಮಗೆ ಅಡುಗೆ ಬರಲಿಲ್ಲದಿದ್ರೂ ಪರವಾಗಿಲ್ಲ, ಈ ಈಸಿ ಉಪ್ಪಿನಕಾಯಿನ ತುಂಬಾ ಸುಲಭವಾಗಿ ಮಾಡ್ಬೋದು. ರೆಸಿಪಿ ಟ್ರೈ ಮಾಡಿ ಮರೆಯದೆ ನನಗೆ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ನೀವು ನನ್ನ ಎಲ್ಲ ವೀಡಿಯೋಸ್ನ ಈಸಿಯಾಗಿ ನೋಡ್ಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಫಟಾಫಟ್ ಅಂತ ಮಾಡುವಂಥ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಲಿಕ್ಕೆ ನಾನು ಈ ಸೈಜಿದು 3 ಮಾವಿನಕಾಯಿಯನ್ನು ತಗೊಂಡಿದ್ದೀನಿ. ಮಾವಿನಕಾಯಿ ಕಟ್ ಮಾಡೋಕ್ಕಿಂತ ಮುಂಚೆ ಮಾವಿನಕಾಯಿನ ಚೆನ್ನಾಗಿ ತೊಳೆದು ಅದರ ನೀರಿನ ಪಸೆಯನ್ನೆಲ್ಲ ಕಂಪ್ಲೀಟಾಗಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಕೈ ಇರ್ಬೋದು, ನೀವು ಯೂಸ್ ಮಾಡುವಂಥ ನೈಫ್ ಇರ್ಬೋದು, ತಟ್ಟೆ ಇರ್ಬೋದು, ಉಪ್ಪಿನಕಾಯಿ ಮಾಡಲಿಕ್ಕೆ ಎಲ್ಲದೂ ತುಂಬಾ ಕ್ಲೀನ್ ಆಗಿರಬೇಕು. ಎಲ್ಲೂ ಒಂದು ಚೂರು ಕೂಡ ನೀರಿನ ಪಸೆ ಇರಬಾರ್ದು. ನೀರಿನ ಪಸೆ ಇತ್ತು ಅಂತಂದರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ. ಇವಾಗ ಮಾವಿನಕಾಯಿಯನ್ನು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಮಾವಿನಕಾಯಿನ ತುಂಬ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಇಷ್ಟು ಚಿಕ್ಕ ಪೀಸ್ ಸಾಕು. ಇವಾಗ ಇದಕ್ಕೊಂದು ಇನ್ಸ್ಟೆಂಟ್ ಉಪ್ಪಿನಕಾಯಿ ಮಿಕ್ಸನ್ನು ರೆಡಿ ಮಾಡಬೇಕು. ಅದಕ್ಕೆ ನಮಗೆ ಒಂದು 30ರಷ್ಟು ಒಣಮೆಣಸಿನಕಾಯಿ, ಖಾರ ಮೆಣಸು, ಬ್ಯಾಡಗಿ ಮಿರ್ಚಿ ಸೇರಿಸ್ಕೊಂಡು ತಗೊಳ್ಳಿ. ಸ್ವಲ್ಪ ಕರಿ ಲೀವ್ಸ್, 2 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತೆ, ಇಷ್ಟು ಬೇಕಾಗುತ್ತೆ. ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾವು ಹುರಿದ್ಕೋಬೇಕು. ಮೊದಲಿಗೆ ಜೀರಿಗೆ, ಸಾಸಿವೆ, ಮೆಂತೆ ಇಷ್ಟನ್ನು ಹುರಿದ್ಕೊಳ್ಳೋಣ. ಇಲ್ಲಿ ನಾನು ಅವಾಗ ಹೇಳ್ದಂಗೆ 2 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತೆ ತಗೊಂಡಿದ್ದೀನಿ. ಇದಿಷ್ಟನ್ನು ಫಸ್ಟ್ ಹುರಿದ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇದಾದ ನಂತರ ನಾವು ಮೆಣಸು ಮತ್ತು ಕರಿ ಲೀವ್ಸನ್ನು, ಕರಿಬೇವನ್ನು ಹುರಿದ್ಕೊಳ್ಳೋಣ. ಎರಡನ್ನು ಒಟ್ಟಿಗೆ ಹಾಕಿ ಹುರಿದ್ಕೋಬೋದು. ಖಾರ ಜಾಸ್ತಿ ಬೇಕು ಅಂತಂದರೆ ಬರೀ ಗುಂಟೂರು ಮೆಣಸೇ ನೀವು ತಗೋಬೋದು. ಖಾರ ಕಮ್ಮಿ ಬೇಕು ಅಂತಂದರೆ ಬ್ಯಾಡಗಿ ಮೆಣಸು ಸೇರಿಸ್ಕೊಂಡು ಹಾಕೋಬೋದು. ಇದು ಕೂಡ ಹುರಿದಾದ ನಂತರ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇದು ತಣ್ಣಗಾಗುವಷ್ಟೊತ್ತಿಗೆ ನಾವೊಂದು ಒಗ್ಗರಣೆ ಮತ್ತು ಎಣ್ಣೆನ ರೆಡಿ ಮಾಡ್ಕೋಬೇಕು ಉಪ್ಪಿನಕಾಯಿಗೆ ಹಾಕ್ಕೊಳ್ಳಿಕ್ಕೆ. ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಎಣ್ಣೆ, ಅಂದರೆ ಒಂದು 150 ml ಅಷ್ಟು ಎಣ್ಣೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಅದಾದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನ ನಾವು ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಅದು ಪಟ ಅಂತ ಹೇಳಬೇಕು. ಯಾಕಂತಂದರೆ ಇದು ಒಗ್ಗರಣೆ ಟೈಪ್ ನಾವು ಉಪ್ಪಿನಕಾಯಿಗೆ ಹಾಕೋದು ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ. ಎಣ್ಣೆನ ಹಾಕೋದ್ರಿಂದ ಉಪ್ಪಿನಕಾಯಿ ತುಂಬಾ ಜಾಸ್ತಿ ದಿನ ಬರುತ್ತೆ. ಇವಾಗ ಅದಕ್ಕೆ ಒಂದು 10ರಿಂದ 12 ಎಸಳು ಬೆಳ್ಳುಳ್ಳಿನ ಗುದ್ಬಿಟ್ಟು ಹಾಕ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಕರಿ ಲೀವ್ಸನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಕೂಡ ನಾವು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾಕಂತಂದರೆ ಯಾವುದ್ರಲ್ಲೂ ನೀರಿನ ಪಸೆ ಇರಬಾರ್ದು, ಮತ್ತು ನಾವು ಡೈರೆಕ್ಟಾಗಿ ಹಾಕುವಂಗಿಲ್ಲ. ಬೆಳ್ಳುಳ್ಳಿ, ಕರಿ ಲೀವ್ಸು, ಸಾಸಿವೆ, ಜೀರಿಗೆನ ಎಣ್ಣೆಲಿ ಈ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ಸಿಡಿದಾದ ನಂತರ ಎಣ್ಣೆನ ಬಂದ್ ಮಾಡಿ ಅದನ್ನ ತಣ್ಣಗಾಗಲಿಕ್ಕೆ ಬಿಡೋಣ. ಅಷ್ಟೊತ್ತಿಗೆ ನಾವು ಈ ಮಸಾಲ, ಅಂದರೆ ಉಪ್ಪಿನಕಾಯಿ ಮಿಕ್ಸ್ ಇದೆಯಲ್ವ, ಇನ್ಸ್ಟೆಂಟ್ ಮಿಕ್ಸ್, ಅದನ್ನ ರೆಡಿ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಿಬಿಟ್ಟು ಇನ್ಸ್ಟೆಂಟ್ ಮಿಕ್ಸ್ ರೆಡಿಯಾಗಿದೆ. ಇನ್ನೇನಿಲ್ಲ, ಉಪ್ಪಿನಕಾಯಿನ ಮಾಡೋದಷ್ಟೇ ಬಾಕಿ. ಇವಾಗೊಂದು ಪಾತ್ರೆಗೆ ನೀವು ಕಟ್ ಮಾಡ್ಕೊಂಡಿರುವಂಥ ಮಾವಿನಕಾಯಿಯನ್ನು ಹಾಕ್ಕೊಳ್ಳಿ. ಅದಾದ ನಂತರ ಇದಕ್ಕೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಉಪ್ಪು ಬೇಕಾಗುತ್ತೆ. ಕಲ್ಲುಪ್ಪು ಬೇಕಾದರೂ ಹಾಕೋಬೋದು. 1 ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಇಂಗು. ಅದಾದ ನಂತರ ನಾವು ರೆಡಿ ಮಾಡಿರುವಂತಹ ಉಪ್ಪಿನಕಾಯಿ ಮಿಕ್ಸ್. ಬೇಕಿದ್ರೆ ನೀವು ಕಲ್ಲರಿಗೆ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋಬೋದು, ಇಲ್ಲ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕೋಬೋದು. ಇದು ಮಾವಿನಲ್ಲಿ ಹುಳಿ ಕಮ್ಮಿ ಇದ್ದರೆ 1 ಟೇಬಲ್ ಸ್ಪೂನಷ್ಟು ವೆನಿಗರನ್ನು ಹಾಕೋಬೋದು. ನೀವು ವೆನಿಗರ್ ಹಾಕಿಲ್ಲದಿದ್ರೂ ನಡೆಯುತ್ತದೆ. ಮಾವಿನಕಾಯಿ ತುಂಬ ಹುಳಿ ಇದ್ದರೆ ನೀವು ವೆನಿಗರ್ ಹಾಕೊಳ್ಳೋಕ್ಕೆ ಹೋಗಬೇಡಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಾವಿನಕಾಯಿಗೆ ಈ ಮಸಾಲ ಮಿಕ್ಸ್ ಇದೆಯಲ್ವಾ, ಅದು ಎಳ್ಕೋಬೇಕು. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೆ ನೀವು ಕೈಯನ್ನು ಹಾಕುವಂಗಿಲ್ಲ, ಮತ್ತು ನೀರಿನ ಪಸೆ ಇರುವಂಥ ಸೌಟ್ ಆಗಲಿ
ಸ್ಪೂನ್ ಆಗಲಿ ಹಾಕೊಳ್ಳೋಂಗಿಲ್ಲ. ಕೊನೆಯದಾಗಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಒಗ್ಗರಣೆ ಎಣ್ಣೆ ಇದೆಯಲ್ವಾ, ಅದನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಕುಕ್ಕಿಂಗ್ ಆಯಿಲನ್ನು ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕೋಬಹುದು. ಇಷ್ಟೇ ನೋಡಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಯಾವುದೊಂದು ಚೂರು ನೀರಿನ ಪಸೆ ತಾಗಿಸಿಲ್ಲ. ನೀವು ಕುಕ್ಕಿಂಗ್ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಒಳ್ಳೆಯದು. ನಾನು ಕೋಕೋನಟ್ ಆಯಿಲನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ಇನ್ನೂ ತುಂಬಾ ಒಳ್ಳೆಯದು. ಯಾಕಂತಂದರೆ ಈ ಉಪ್ಪಿನಕಾಯಿನ ನೀವು ಒಂದು ಜಾರ್ ಅಥವಾ ಏರ್ ಟೈಟ್ ಡಬ್ಬಕ್ಕೆ ಹಾಕಿಟ್ರಿ ಎಷ್ಟು ದಿನ ಆದರೂ ಹಾಳಾಗಲ್ಲ. ಇದನ್ನ ಇವಾಗಲೇ ನಾವು ಯೂಸ್ ಮಾಡ್ಬೋದು, ಅಥವಾ ಒಂದು 2 ದಿನ ಬಿಟ್ಟು ಯೂಸ್ ಮಾಡಿದರೆ ಸಖತ್ತಾಗಿರುತ್ತೆ. ನೀವು ಮಾಡ್ತಾ ಇದ್ದಂಗೆ ಅದರ ಫ್ಲೇವರ್ ನಿಮಗೆ ಬಡಿಲಿಕ್ಕೆ, ಮೂಗಿಗೆ ಬಡಿಲಿಕ್ಕೆ ಶುರುವಾಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಒಂದ್ಸರಿ ನೀವು ಮಾಡಿ ನಿಮಗೆ ಗೊತ್ತಾಗುತ್ತೆ. ತುಂಬಾ ಸಿಂಪಲ್ಲಾಗಿ, ಈಸಿಯಾಗಿ, ಕ್ವಿಕ್ಕಾಗಿ ಯಾರು ಬೇಕಾದರೂ ಮಾಡ್ಬೋದಾದಂತಹ ಒಂದು ಉಪ್ಪಿನಕಾಯಿ ರೆಸಿಪಿ ಇದು. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.